ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾಮಧೇನು ಗೋಶಾಲೆ ಪ್ರಾರಂಭೋತ್ಸವ ಮತ್ತು ಗೋಪೂಜೆ ಕಾರ್ಯಕ್ರಮ ಅಕ್ಟೋಬರ್ 26ರಂದು ನಡೆಯಿತು. ಬೆಳಗ್ಗೆ ಗಣಪತಿ ಹೋಮ, ಸಂಜೆ ಗೋಪೂಜೆ ನಡೆಯಿತು. ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ವಿಎಸ್ ಭಟ್ ಅವರ ನೇತೃತ್ವದಲ್ಲಿ ಗೋಪೂಜೆ ನಡೆಯಿತು. ಗೋವುಗಳನ್ನು ಶೃಂಗರಿಸಿ ಗಂಧ ಪ್ರಸಾದವನ್ನ ಹಚ್ಚಿ ಅದಕ್ಕೆ ದೋಸೆ, ಅವಲಕ್ಕಿ, ಬಾಳೆಹಣ್ಣುಗಳನ್ನು ನೀಡಲಾಯಿತು. ಗೋಪೂಜೆ ಸಭಾ ಕಾರ್ಯಕ್ರಮದಲ್ಲಿ ಗೋ ಸಮರ್ಪಣೆ ಮಾಡಿದ ದಾನಿಗಳಿಗೆ ಗೋಗ್ರಾಸ ನೀಡಿದವರನ್ನು ಸನ್ಮಾನಿಸಲಾಯಿತು. ಗೋಶಾಲೆಯ ನಿರ್ಮಾಣದ ಮುಂದಾಳತ್ವ ವಹಿಸಿಕೊಂಡವರಿಗೆ ಮತ್ತು ಗೋವಿನ ನಿತ್ಯ ಆರೈಕೆ ಮಾಡುತ್ತಿರುವವರನ್ನು ಗೌರವಿಸಲಾಯಿತು. ಗೋಪೂಜೆಯಲ್ಲಿ ಪಾಲ್ಗೊಂಡ ಶಾಸಕ ಸಂಜೀವ ಮಠಂದೂರು ಗೋಗ್ರಾಸ ಧನಸಹಾಯ ಹುಂಡಿಗೆ ಹಣ ಸಮರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಗೋವು ಮತ್ತು ನಾವು ನಮ್ಮ ಸಂಸ್ಕೃತಿ, ಹಳ್ಳಿಯ ಕೃಷಿಕನಿಗೆ ಗೋವು ಇಲ್ಲದೆ ಬದುಕಿಲ್ಲ ಎಂದರು. ಗೋವನ್ನು ದೇವರಿಗೆ ಸಮಾನ ಅಂತೇಳಿ ಆರಾಧನೆ ಮಾಡುವಂತಹ ಪದ್ಧತಿಯಿಂದ ವಿಮುಖವಾಗಿ ಯೋಚನೆ ಮಾಡುವಂತಹ ಕಾಲಘಟ್ಟದಲ್ಲಿ ಮತ್ತೊಮ್ಮೆ ಗೋವು ದೇವರಿಗೆ ಸಮಾನ, ಗೋಮಾತೆ ಅಂತೇಳಿ ಆರಾಧನೆ ಮಾಡುವಂತ ಕೆಲಸ ಇವತ್ತು ಸಾರ್ವತ್ರಿಕವಾಗಿ ಸರ್ಕಾರ ಕೂಡ ಮಾಡ್ತಾ ಇದೆ. ವಿಶೇಷವಾಗಿ ಇವತ್ತು ಕರ್ನಾಟಕ ಸರ್ಕಾರ 2 ವರ್ಷದ ಹಿಂದೆ ನಾವು ಗೋಹತ್ಯೆ ಮಸೂದೆಯನ್ನು ತಂದೆವು. ಗೋಹತ್ಯೆ ಮಸೂದೆಯನ್ನು ನಾವು ವಿಧಾನಸಭೆಯಲ್ಲಿ ಪಾಸ್ ಮಾಡಬೇಕಿದ್ರೆ ಅಲ್ಲಿ ವಿರೋಧ ಆಯಿತು. ವಿಧಾನ ಪರಿಷತ್ತಲ್ಲಿ ಪಾಸ್ ಆಗಲಿಲ್ಲ. ಮೊನ್ನೆ ಇತ್ತೀಚೆಗೆ 4 ತಿಂಗಳ ಹಿಂದೆ ವಿಧಾನ ಪರಿಷತ್ತಲ್ಲಿ ಅದು ಪಾಸ್ ಆಗಿದೆ. ಹಿಂದೆ ಗೋಹತ್ಯೆ ಮಸೂದೆ ಇರ್ಲಿಲ್ವಾ ಅಂತ ಹೇಳಿದ್ರೆ ಇತ್ತು. ಆದರೆ ಆ ಕಾನೂನಿನಲ್ಲಿ ಬಹಳಷ್ಟು ಬಿಗಿಯಾದಂತ ಒಂದು ಕಾನೂನು ಇರಲಿಲ್ಲ. ಇವತ್ತು ಗೋಹತ್ಯೆ ಮಸೂದೆ ಬಂದ ಮೇಲೆ ಇವತ್ತು ಒಂದು 90% ಆ ಗೋ ದರೋಡೆ, ಗೋ ಕಳ್ಳತನ ಇವತ್ತು ನಿಂತು ಹೋಗಿದೆ. ಕಾರಣ ಇವತ್ತು ಅದಕ್ಕೆ ಬಿಗಿಯಾದಂತ ಒಂದು ಕಾನೂನು ತಂದ ಪರಿಣಾಮ. ಅದರ ಜೊತೆಯಲ್ಲಿ ನಾನು ಉಲ್ಲೇಖ ಮಾಡಿದ ಹಾಗೆ ನಾನು ಒಂದಷ್ಟು ವ್ಯಾವಹಾರಿಕವಾಗಿ ದನ ಸಾಕಬೇಕಿದ್ರೆ ಹಾಲಿಂದ ನನ್ನ ಜೀವನ ಹೋಗ್ಬೇಕು ಅಂತ ನೋಡ್ತೇನೆ. ಹಾಲಿಂದ ನನ್ನ ಜೀವನ ಹೋಗ್ಬೇಕು ಅಂತ ಆದಾಗ ಗಂಡು ಕರುಗಳ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡುವಂತ ಸಂಗತಿ ಬಂದಿದೆ. ಅದಕ್ಕೆ ಬೇಕಾಗಿತ್ತು ಗೋಶಾಲೆಗಳನ್ನು ಆರಂಭ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಪ್ರತಿ ಜಿಲ್ಲೆಯಲ್ಲಿ 100 ಎಕರೆ ಗೋಶಾಲೆಯನ್ನು ಇವತ್ತು ಗುರುತಿಸಿ, ಅದು ನಮ್ಮ ಪುತ್ತೂರಿನ ಕಡಬ ತಾಲೂಕಿನ ಕೊಯ್ಲದಲ್ಲಿ 100 ಎಕರೆ ಗೋಶಾಲೆಯನ್ನು ಸರ್ಕಾರವೇ ನಡೆಸುವಂತೆ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಬೆಳಿಗ್ಗೆ ಒಂದು ಹಟ್ಟಿಗೆ ಹೋದಾಗ ಹಾಲು ಕರೆದು ನಾವೊಂದು ಕಲ್ಲಿದೆ, ಒಂದು ಅಜ್ಜನ ಕಲ್ಲು ಒಂದಿದೆ, ಅದಕ್ಕೆ ಹಾಲು ಇಟ್ಟು ಮತ್ತೆ ನಾವು ಕುಡಿಯುವುದು, ತರುವುದು ಮನೆಗೆ. ಈಗಲೂ ಒಂದು ಸಂಪ್ರದಾಯ, ಅಂದ್ರೆ ದೇವರಿಗೆ ಸಮರ್ಪಣೆ ಮಾಡಿ ಹಾಲನ್ನು ನಾವು ತರುವುದು ಅಂತ ಲೆಕ್ಕ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವಠಾರದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಗೌರವಾಧ್ಯಕ್ಷ ಡಾ ಎಂಕೆ ಪ್ರಸಾದ್ ಮಾತನಾಡಿ, ದೇವಸ್ಥಾನದ ಪರಿಸರ ವಿಶಾಲವಾಗಿರಬೇಕು, ಮರಗಿಡಗಳು ಇರಬೇಕು. ಇದರ ಜೊತೆಗೆ ಗೋಶಾಲೆಯಲ್ಲಿರುವ ಗೋವುಗಳಿಗೆ ಉತ್ತಮ ಆಹಾರ ಸಿಗಲು ಭಕ್ತರ ಸಹಕಾರವೂ ಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಬರುವವರು ಗೋಶಾಲೆಗೆ ಬರುವಂತೆ ಮಾಡಬೇಕೆಂದರು. ಮರ ಹಾಕಿ ಒಳ್ಳೆ ತಂಪಾದ ಪ್ರದೇಶ ಮಾಡಬೇಕು. ಮತ್ತು ಇನ್ನೊಂದು ರಿಕ್ವೆಸ್ಟ್, ಇಲ್ಲಿ ಏನಾದ್ರೂ ಒಂದಿಟ್ಟು ದೇವಸ್ಥಾನ ಕೈ ಮುಗಿಲಿ ಬಂದವರು ಇಲ್ಲಿ ಬಂದು ಒಂದು ಕೈ ಮುಗಿದು ಹೋಗುವ ಹಾಗೆ ಮಾಡಬೇಕು. ಎಂತ ಮಾಡ್ತೀರಿ ನೀವು? ಏನಾದ್ರೂ ಒಂದು ಮೂತದ್ದಿಡಿ ಇಲ್ಲಿ ಭಾರಿ ಕಾರ್ಮಿಕದವು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯಾ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈಗಾಗಲೇ ತಾತ್ಕಾಲಿಕ ಗೋಶಾಲೆ ಘೋಷಣೆ ಮಾಡಿದ ತಕ್ಷಣದಿಂದ ಹಲವಾರು ಭಕ್ತರು ದೇವಸ್ಥಾನಕ್ಕೆ ಗೋವನ್ನ ಸಮರ್ಪಣೆ ಮಾಡಿದ್ದಾರೆ. ಈ ನಡುವೆ ಸದ್ಯದ ಪರಿಸ್ಥಿತಿಯಲ್ಲಿ ಗೋ ಸಮರ್ಪಣೆಯನ್ನ ನಿಲ್ಲಿಸಿ ಮುಂದೆ ಕಾಯಂ ಗೋಶಾಲೆ ಆದ ತಕ್ಷಣ ಸಮರ್ಪಣೆ ಕಾರ್ಯಕ್ರಮ ಮುಂದುವರಿಸಲಿದ್ದೇವೆ ಎಂದರು. ಅದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಒಂದು ಕಟ್ಟಡವನ್ನ ನೀವು ನಿರ್ಮಿಸಬೇಕು ಅಂತೇಳಿ ಆದ್ರೆ ಆ ಕಟ್ಟಡಕ್ಕೆ ಎಷ್ಟು ದುಡ್ಡು ಬೇಕೋ ಅದರ 50% ಅಷ್ಟು, ಅಂತೂ 30% ಅಷ್ಟಾದ್ರೂ ದುಡ್ಡು ನಿಮ್ಮ ಹತ್ರ ಇರಬೇಕು. ಅಲ್ಲದೆ ನೀವು ಎಪ್ರೂವಲ್ಗೆ ಹೋಗುವಾಗಿಲ್ಲ. ಎಪ್ರೂವಲ್ಗೆ ಹೋಗದೆ ನೀವು ಹಣ ಸಂಗ್ರಹಿಸುವಾಗಿಲ್ಲ. ಹಣ ಸಂಗ್ರಹಿಸಿದ್ರೆ ಅದರಲ್ಲಿ ಒಳಗೆ ಹೋಗಿರ್ತದೆ, ಒಳಗೆ ಇದ್ದಿರ್ತದೆ, ನಮ್ಮ ಅಕೌಂಟಲ್ಲಿ ಇರ್ತದೆ. ಅಕೌಂಟಲ್ಲಿ ಇದ್ದದನ್ನು ಸ್ವಲ್ಪ ದಿವಸ ನಮ್ಮ ಅಪ್ರೂವಲ್ ಆಗಿ ಬರಲಿಲ್ಲ ಅಂತ ಹೇಳಿದ್ರೆ ಪುನಃ ದುಡ್ಡು ದೇಣಿಗೆ ಕೊಟ್ಟವರು ನಮ್ಮ ಹತ್ರ ಕೇಳ್ತಾರೆ, ನಿಮ್ಮದು ಕೆಲಸ ಯಾಕೆ ಸ್ಟಾರ್ಟ್ ಆಗಲಿಲ್ಲ ಅಂತೇಳಿ. ಸೊ ಹಾಗಾಗಿ ಈ ವಿಷಯಕ್ಕೊಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೇಳಿಕೊಳ್ತಾ, ಇದರಿಂದಾಗಿ ನಾವು ತಾತ್ಕಾಲಿಕ ಗೋಶಾಲೆಯನ್ನು ಈಗ ಸದ್ಯಕ್ಕೆ ಮಾಡಿಕೊಂಡು ಶಾಸಕರ ಒಂದು ಸಹಕಾರದಿಂದ ಶೀಘ್ರದಲ್ಲೇ ಈ ಗದ್ದೆಯನ್ನು ಕೊಯ್ದ ಕೂಡಲೇ ಇಲ್ಲಿ ಪರ್ಮನೆಂಟ್ ಗೋಶಾಲೆಯನ್ನು, ಸುಂದರವಾದ ಗೋಶಾಲೆಯ
ಶಿಲ್ಪ ಪ್ರಕಾರ ಮಾಡಬೇಕಾದ ಗೋಶಾಲೆಯ ಪ್ಲ್ಯಾನ್ ಮತ್ತು ಎಲ್ಲ ಎಲಿವೇಶನ್ ಕೂಡ ರೆಡಿಯಾಗಿದೆ. ಅದನ್ನು ಕೂಡ ಸದ್ಯದಲ್ಲೇ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ, ಈ ತಾತ್ಕಾಲಿಕ ಗೋಶಾಲೆ ಅನೌನ್ಸ್ ಸಂತೋಷ ಏನು ಅಂತ ಹೇಳಿದರೆ, ತಾತ್ಕಾಲಿಕ ಗೋಶಾಲೆ ಅನೌನ್ಸ್ ಮಾಡಿದ ಇಮಿಡಿಯೇಟ್ಲಿ ಐತಪ್ಪ ನಾಯಕರ ಜವಾಬ್ದಾರಿಯಲ್ಲಿ ಅಂತ ಹೇಳ್ಕೊಂಡು ಐತಪ್ಪ ನಾಯಕರು ಮತ್ತು ರವೀಂದ್ರಗಳ ಜವಾಬ್ದಾರಿಯಲ್ಲಿ ಅಂತೇಳಿ ನಾವು ಹೇಳಿ ಅನೌನ್ಸ್ ಮಾಡಿದ್ದು, ಅನೌನ್ಸ್ ಪೇಪರ್ನಲ್ಲಿ ಕೊಟ್ಟ ತಕ್ಷಣದಿಂದ ಫೋನ್ ಬರಲಿಕ್ಕೆ ಶುರುವಾಗಿ ಈ ತನಕ ಮೊನ್ನೆ ನಾವು ಸದ್ಯಕ್ಕೆ ಬೇಡ ಅಂದರೆ ಬೇಡ ಅಲ್ಲ, ಸದ್ಯಕ್ಕೆ ಹೋಲ್ಡ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ಗೋವು ಲಕ್ಷ್ಮಿ ಅದನ್ನು ಬೇಡ ಅಂತೇಳಿ ನಾವು ಹೇಳಬಾರ್ದು, ಸದ್ಯಕ್ಕೆ ಹೋಲ್ಡ್ ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟು ನೋಡಿಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು, ನಮ್ಮ ಮ್ಯಾನ್ ಪವರನ್ನು ನೋಡಿಕೊಂಡು ಎಷ್ಟು ನೋಡಿಕೊಳ್ಳಲಿಕ್ಕೆ ಆಗ್ತದೆ ಅಂತ ಹೇಳೋದನ್ನು ನೋಡಿಕೊಂಡು ನಾವು ಮತ್ತೆ ಪುನಃ ಹೇಳ್ತೇವೆ ಅಂತ ಹೇಳೋದನ್ನು ಹೇಳಿಕೊಂಡು ಪ್ರಕಟಣೆ ಕೊಡುವಲ್ಲಿ ತನಕ ಫೋನ್ ಬರ್ತಾ ಇತ್ತು. ಈಗಾಗಲೇ ನಮ್ಮಲ್ಲಿ ಇರುವ ಹಸುಗಳ ಸಂಖ್ಯೆ ಅಲ್ಲದೆ ಇನ್ನು 20 ಸೆಟ್ ಗೋವು ಮತ್ತು ಕರು, 20 ಜೊತೆ ನಮಗೆ ಗೋ ಮತ್ತು ಕರುವಿನದ್ದು ಈಗ ಲಿಸ್ಟ್ ಆಲ್ರೆಡಿ ದೇವಸ್ಥಾನಕ್ಕೆ ಕೊಡ್ತೇನೆ ಅಂತ ಹೇಳಿದವರದ್ದು ರೆಡಿ ಇದೆ. ಹಾಗಾಗಿ ಮಾಲಿಂಗೇಶ್ವರನ ಅನುಗ್ರಹ ಅಷ್ಟಿದೆ ಅಂತ ಹೇಳೋದನ್ನು ಒಂದು ಮಾಲಿಂಗೇಶ್ವರನಿಗೆ ನಮಸ್ಕಾರ ಮಾಡುತ್ತೇವೆ. ಹಿಂದೂ ಧಾರ್ಮಿಕ ಪರಿಷತ್ ಜಿಲ್ಲಾಧ್ಯಕ್ಷ ಮುರಳೀಕೃಷ್ಣ ಹಸಂತಡ್ಕ ಅವರು ಮಾತನಾಡಿ, ನಮಗೆ ಗೋವಿನ ಸಂಬಂಧ ಅನಿವಾರ್ಯವಾಗಿದೆ. ಅದೂ ಅಲ್ಲದೆ ಸ್ವದೇಶಿ ಗೋತಳಿಯನ್ನ ಉಳಿಸುವ ಜವಾಬ್ದಾರಿಯೂ ಇದೆ. ಹಾಗಾಗಿ ಇಂತಹ ಗೋಶಾಲೆಯ ಅಗತ್ಯತೆ ಇದೆ ಎಂದರು. 8 ಊರಿನ ತಳಿ ಮಲೆನಾಡು ಗಿಡ್ಡ ಗೋವನ್ನ ಸಾಕ್ತಾ ಇದ್ದೇನೆ. ಒಂದಷ್ಟು ಜರ್ಸಿ ಕ್ರಾಸ್ ದನಗಳು ಇದೆ. ಗೋ ಪೂಜೆ ಆಗಬೇಕು. ಆದ್ರೆ ಅದರ ಮಧ್ಯೆ ಗೋ ಅಂತ ಹೇಳಿದ್ರೆ ಈ ದೇಶದ ಜನರ ಒಂದು ಹತ್ತಿರದ ಸಂಬಂಧ. ಆ ಗೋವನ್ನ ಇಲ್ಲದೆ ಗೋವು ಇಲ್ಲ ಅಂತ ಹೇಳುವಂತ ಮನಸ್ಸನ್ನು ಇಟ್ಟುಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ಯಾವತ್ತೂ ಒಂದು ಉಲ್ಲೇಖವನ್ನ ಮಾಡ್ತಾ ಇದ್ದೆ, ಒಂದು ದಿವಸ ಆಫ್ ಮಾಡಿ. ನಿನ್ನ 1 ಗಂಟೆ ವಾಟ್ಸಪ್ ಬಂದಾಗಿತ್ತು, ಆಗ ಹಲವರು ಪ್ರಾಣ ಬಿಡುವಂತ ಹಂತಕ್ಕೂ ಬಂದಿದ್ರು. ಒಂದು ದಿವಸ ಯೋಚನೆ ಮಾಡಿ, ಒಂದು ದಿವಸ ಹಾಲು ಇಲ್ಲದೆ, ಗೋವಿನ ಉತ್ಪನ್ನ ಇಲ್ಲದೆ ನಮಗೆ ಜೀವನ ಮಾಡಬಹುದಾ? ಈ ಪ್ರಶ್ನೆಯನ್ನು ಯಾರಾದ್ರೂ ಕೇಳಿದ್ರೆ ಖಂಡಿತ 103 ಗೋವು ಇಲ್ಲದೆ ಈ ದೇಶದಲ್ಲಿ ಮನುಷ್ಯ ಬದುಕಲಿಕ್ಕೆ, ಜಗತ್ತಿನಲ್ಲಿ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ದೊಡ್ಡದಾಗಿರ್ತಕ್ಕಂಥ ಗೋಶಾಲೆ ಬೇಕು, ದೊಡ್ಡದಾಗಿರ್ತಕ್ಕಂಥ ಜಾಗ ಬೇಕು, ವಿಶಾಲವಾಗಿರ್ತಕ್ಕಂಥ ಈ ಗದ್ದೆಯಲ್ಲಿ ಕೇವಲ ಗದ್ದೆ ಅಂತ ಹೇಳಿದ್ರೆ ಡಾಕ್ಟರ್ ಹೇಳಿದ್ರು ಜಾತ್ರೆ ಗದ್ದೆ ಮಾತ್ರ ಅಲ್ಲ, ಅಲ್ಲಿ ಭತ್ತವನ್ನು ಬೆಳೆಸಬಹುದು ಅಂತ ಹೇಳುವಂತ ಕಲ್ಪನೆಯನ್ನು ಕೊಟ್ಟಿದ್ರು. ಬಹಳ ಹತ್ತಿರ ಇದೆ. ನಾಳೆ ಗೋಶಾಲೆ ಎದುರು ಭತ್ತ ಗದ್ದೆ, ನಾಳೆ ನಾವೆಲ್ಲ ಆ ಭತ್ತವನ್ನ ಕೊಯ್ದು ಭತ್ತ ಹೊಡೆದ್ರೆ ಆ ಬೈಯಲು ಸಹ ನನಗೆ ಸಿಗ್ತದೆ. ಈ ರೀತಿಯ ಒಂದು ಕಲ್ಪನೆ ಮತ್ತೆ ಈ ರೀತಿಯ ಒಂದು ಸ್ವಲ್ಪ ಸಂಬಂಧವನ್ನ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ. ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಪ್ರಸನ್ನ ಹೆಬ್ಬಾರ್ ಅವರು ಮಾತನಾಡಿ, ದೇವಸ್ಥಾನದಲ್ಲಿರುವ ಗೋವುಗಳಿಗೆ ನನ್ನ ಸೇವೆ ನಿರಂತರ ಇದೆ. ಏನೇ ಆಗಲಿ, ಎಷ್ಟೇ ಸಮಯಕ್ಕಾದರೂ ಬಂದು ಆರೈಕೆ ಮಾಡುವುದು ನನ್ನ ಕರ್ತವ್ಯ ಎಂದರು. ಸಾಧಾರಣ 500ಕ್ಕಿಂತ ಮೇಲ್ಪಟ್ಟು ಮಲೆನಾಡಿನ ತಳಿಗಳನ್ನೇ ಅದರಲ್ಲಿ ಸಾಕುವಂತಹ ಒಂದು ಕಾರ್ಯಕ್ರಮ ರೂಪಿತವಾಗಿದೆ. ಮೊದಲಲ್ಲಿ ಜರ್ಸಿ HF ದನಗಳಿತ್ತು, ಅದನ್ನೆಲ್ಲವನ್ನು ಕೊಟ್ಟು ಬಿಟ್ಟು ಅದು ಕೇವಲ ಒಂದು ಮಲೆನಾಡಿನ ತಳಿಯನ್ನೇ ಸಂರಕ್ಷಣೆ ಮಾಡುವಂತಹ ಒಂದು ಕೇಂದ್ರವಾಗಿ ಈ ಸರ್ಕಾರ ಯೋಜನೆಯನ್ನು ಹಾಕಿದ್ದು. ಆ ನಿಟ್ಟಿನಲ್ಲಿ ಅಲ್ಲಿಗ ಒಂದು 500ರಿಂದ ಮಿಕ್ಕಿ ಮಲೆನಾಡಿನ ತಳಿಗಳೇ ಉಂಟು. ಹಾಗಾಗಿ ಸರ್ಕಾರ ಸಮೇತ ಈ ಒಂದು ನಮ್ಮ ದೇಶೀಯ ತಳಿಗಳ ಒಂದು ಮಹತ್ವ ಏನು, ಇವುಗಳ ಒಂದು ಔಷಧೀಯ ಗುಣಗಳೇನು, ಇದು ಯಾಕೆ ನಮಗೆ ಬೇಕು ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿದೆ ಮತ್ತು ಸಾಕಷ್ಟು ಅದರ ಬಗ್ಗೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ದೇಶೀಯ ತಳಿಗಳ ಒಂದು ಸಂರಕ್ಷಣೆ ಮಾಡಿಕೊಂಡು. ದೇವಳದ ವಾಸ್ತು ಇಂಜಿನಿಯರ್ ಆಗಿರುವ ನಗರಸಭೆ ಸ್ಥಳೀಯ ಸದಸ್ಯ ಪಿಜಿ ಜಗನ್ನಿವಾಸರಾವ್ ಅವರು ಮಾತನಾಡಿ, ದೇವಳದಲ್ಲಿ ತಾತ್ಕಾಲಿಕ ಗೋಶಾಲೆ ಆಗಬೇಕೆಂಬ ಸಂಕಲ್ಪ ಬಂದಾಗ ಯಾವುದೇ ಸ್ಥಳದಲ್ಲೇ ನಕ್ಷೆ ಮಾಡಿ ಪ್ರಧಾನ ವಾಸ್ತುಶಿಲ್ಪಿ ಮುನಿಯಂಗಳ ಪ್ರಸಾದ್ ಅವರಲ್ಲಿ ಕೇಳಿಕೊಂಡು ಗೋಶಾಲೆ ನಿರ್ಮಾಣದ ಕಾರ್ಯ ಆರಂಭಿಸಿದೆವು. ಇದಕ್ಕೆ ಪೂರಕವಾಗಿ ದೇವಳದ ಅಧ್ಯಕ್ಷರು ಹಲವು ಯೋಜನೆ ಹಾಕಿಕೊಂಡಿದ್ದಾರೆ. ಅವೆಲ್ಲ ಯಶಸ್ವಿಯಾಗಲಿ ಎಂದರು. ಶುಭ ದಿನ, ಗೋಪೂಜೆಯ ದಿನವೇ ಒಂದು ಗೋಶಾಲೆಯ ಅರ್ಪಣೆ ಆಗಿದೆ. ಬಹುಶಃ 19 ತಾರೀಕನೇ ಇರಬೇಕು. ಐತಪ್ಪ ನಾಯಕರು ಫೋನ್ ಮಾಡಿ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಇಲ್ಲೊಂದು ಗೋಶಾಲೆ ಆಗಬೇಕು ಅಂತ. ಇವತ್ತಿಗೆ 8 ದಿವಸ ಆಯ್ತು ಅಂತ ನಮ್ಮ ನೆನಪು. ಇಲ್ಲೇ ಅದರ ಯಾವುದೇ ಡ್ರಾಯಿಂಗ್ ಮಾಡಲಿಲ್ಲ ನಾವು, ಇಲ್ಲೇ ಅಳತೆ ಮಾಡಿ ಇಲ್ಲೇ ಅದಕ್ಕೆ ಆಯ ಮಾಡಿ. ಆ ಮಧ್ಯದಲ್ಲಿ ನಮ್ಮ ದೇವಸ್ಥಾನದ ಪ್ರಧಾನ ವಾಸ್ತುಶಿಲ್ಪಿ ಮುನಿಯಂಗಳ ಪ್ರಸಾದ್ಗೆ ಫೋನ್ ಮಾಡುವಾಗ ಇಲ್ಲಿ ಏನು ಅಳತೆ ಇಲ್ಲಿ ನಮಗೆ ಸಿಗ್ತದೆ ಅದೇ ಅಳತೆಗೆ ಸರಿಯಾದ 80 ಕೋಲು 8 ಅಂಗುಲದ ಒಂದು ಆಯವನ್ನು ಅವರು ಸೂಚಿಸಿದ್ರು. ಅದೇ ಆಯಕ್ಕೆ ಸರಿಯಾಗಿ ಇಲ್ಲಿ ಹಟ್ಟಿಯನ್ನು ಮಾಡಲಾಯಿತು. ನಮಗೆ ಸ್ವಲ್ಪ ಜಿಜ್ಞಾಸೆ ಇತ್ತು, ಯಾಕಂದ್ರೆ ಇಷ್ಟು ಜಾಗದಲ್ಲಿ ಎದುರು ಬದ್ರು ಅಂದ್ರೆ ದಕ್ಷಿಣ ಮತ್ತು ಉತ್ತರ ಮುಖ ಮಾಡಿದ ಗೋಗಳನ್ನು ಕಟ್ಟುವ ವ್ಯವಸ್ಥೆಗೆ ಅವರು ಫೋನಲ್ಲೇ ಸೂಚಿಸಿದ್ರು. ನಾವು ಮಾರ್ಕ್ ಮಾಡಿದ ನಂತರ ಇಲ್ಲಿ ಪ್ಲಾನ್ ಮಾಡಿದ್ರು. ಗೋಶಾಲೆಗೆ ಸ್ವದೇಶಿ ತಳಿಯನ್ನ ಸಮರ್ಪಣೆ ಮಾಡಿದ ದಾನಿಗಳನ್ನು ಮತ್ತು ಗೋಗ್ರಾಸ ನೀಡಿದವರನ್ನ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಗೋಶಾಲೆ ನಿರ್ಮಾಣದ ಜವಾಬ್ದಾರಿ ವಹಿಸಿದ್ದವರನ್ನ ಮತ್ತು ಸಹಕಾರ ನೀಡಿದವರನ್ನು ಮತ್ತು ಗೋವಿನ ನಿತ್ಯ ಆರೈಕೆ ಮಾಡುತ್ತಿರುವ ದೇವಳದ ನಿತ್ಯ ಚಾಕ್ರಿಯವರನ್ನ ಗೌರವಿಸಲಾಯಿತು.
ಇದೇ ಸಂದರ್ಭದಲ್ಲಿ ಗೋವಿನ ಆರೋಗ್ಯ ಚಿಕಿತ್ಸಕರಾದ ಡಾಕ್ಟರ್ ಪ್ರಸನ್ನ ಹೆಬ್ಬಾರ್ ಅವರನ್ನು ದೇವಳದ ಬಸವನ ಸೇವೆ ಮಾಡುತ್ತಿರುವ ವಿಭಾಗದಿಂದ ಸನ್ಮಾನಿಸಲಾಯಿತು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ರಾಮದಾಸ್ ಗೌಡ, ಶೇಖರ್ ನಾರಾವಿ, ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ, ನಿತ್ಯ ಕರಸೇವಕರಾದ ವಸಂತಕುಮಾರ್, ಕಿರಣ್ ಶಂಕರ್ ಮಲ್ಯ, ಕೃಷ್ಣ ಮಚ್ಚಿಮಲೆ ಅತಿಥಿಗಳನ್ನ ಗೌರವಿಸಿದರು. ವೇದಮೂರ್ತಿ ವಿಎಸ್ ಭಟ್ ಪ್ರಾರ್ಥಿಸಿದರು. ದೇವಳದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಸ್ವಾಗತಿಸಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಡಾಕ್ಟರ್ ಸುಧಾ ಎಸ್ ರಾವ್ ವಂದಿಸಿದರು. ಮಾಜಿ ಪುರಸಭೆ ಅಧ್ಯಕ್ಷ ರಾಜೇಶ್ ಬನ್ನೂರು ಕಾರ್ಯಕ್ರಮ ನಿರೂಪಿಸಿದರು. ದೇವಳದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಬಿ ಐತಪ್ಪ ನಾಯ್ಕ್, ರವೀಂದ್ರನಾಥ್ ರೈ ಬಳ್ಳಮಜಲು, ರಾಮಚಂದ್ರ ಕಾಮತ್, ಹಿರಿಯ ಸಾಹಿತಿ ಪ್ರೊಫೆಸರ್ ಬಿವಿ ಅರ್ತಿಕಜೆ, ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಡಾಕ್ಟರ್ ಎಚ್.ಜಿ. ಶ್ರೀಧರ್, ಪ್ರೊಫೆಸರ್ ವಿಜಿ ಭಟ್, ಮುಳಿಯಾ ಜುವೆಲ್ಸ್ನ ಸುಲೋಚನಾ, ಆಡಳಿತ ನಿರ್ದೇಶಕ ಕೃಷ್ಣನಾರಾಯಣ ಮುಳಿಯಾ, ಗೋಶಾಲೆಯ ನಿರ್ಮಾಣದ ಇಂಜಿನಿಯರ್ ರಾಮಚಂದ್ರ ಘಾಟೆ ಸಹಿತ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಂಗಳ ಡಿಫೆನ್ಸ್ ಅಕಾಡೆಮಿ, ಆರ್ಮ್ಡ್ ಫೋರ್ಸ್ ಪ್ರೀ-ರಿಕ್ರೂಟ್ಮೆಂಟ್ ಕೋಚಿಂಗ್ ಸೆಂಟರ್. First Army Coaching Center in Mangaluru. We provide physical training, medical test facilities, written test facilities and hostel facilities. New admission open. We help you live your defense dream. Contact Mangala Defense Academy opposite Fisheries College, Pampwell, Mangaluru. Email mangaladefenseacademy1@gmail.com.